ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನವಗ್ರಹಗಳಲ್ಲಿ ಒಂದಾಗಿರುವ ರಾಹುವಿನ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದ್ದೇನೆ. ಈ ರಾಹು ಯಾರು, ರಾಹುವಿನ ಗುಣಗಳು ಯಾವುವು, ರಾಹುವಿನ ವಕ್ರದೃಷ್ಟಿಯಿಂದ ಯಾವೆಲ್ಲ ಸಮಸ್ಯೆಗಳು ಉಂಟಾಗುತ್ತದೆ ಎನ್ನುವಂತಹ ಆಸಕ್ತಿದಾಯಕ ವಿಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಇಂದು ನಂಬಿಕೆಗಳ ಪ್ರಕಾರ ಸೂರ್ಯ ಹಾಗೂ ಚಂದ್ರನಿಗೆ ಗ್ರಹಣ ಭರಿಸುವಾತ ಎಂದು ನಂಬುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಹು ಕಾಲವನ್ನು ಅಶುಭ ಕಾಲವೆಂದು ನಂಬುತ್ತಾರೆ. 8 ಕುದುರೆಗಳಿರುವ ರಥದಲ್ಲಿ ಸಂಚರಿಸುವ ಈ ರಾಹುವಿಗೆ ದೇಹವಿರುವುದಿಲ್ಲ. ರಾಹು ದೇಹ ಕಳೆದುಕೊಂಡಿರುವ ಬಗ್ಗೆ ಒಂದು ರೋಚಕವಾದ ಪೌರಾಣಿಕ ಕಥೆಯೂ ಇದೆ. ಪುರಾಣಗಳು ತಿಳಿಸುವ ಪ್ರಕಾರ ಸಮುದ್ರ ಮಂಥನದ ಕಾಲದಲ್ಲಿ ದೊರೆತ ಅಮೃತವನ್ನು ರಾಕ್ಷಸನಾದ ರಾಹು ಮೋಸದಿಂದ ಕುಡಿಯುತ್ತಾನೆ. ಆದರೆ ಅಮೃತ ಆತನ ಗಂಟಲು ತಲುಪುವಷ್ಟರಲ್ಲಿ ದೇವತೆಗಳು ಆತನ ತಲೆ ಕತ್ತರಿಸುತ್ತಾರೆ. ಆದರೆ ಆತನ ತಲೆಯಲ್ಲಿ ಅಮೃತದ ಪ್ರಭಾವ ಇದ್ದುದರಿಂದ ತಲೆ ಮಾತ್ರ ಜೀವಂತವಾಗಿ ಉಳಿಯುತ್ತದೆ. ಈತನ ಜೀವಂತವಾಗಿರುವ ತಲೆಯು ಸಂದರ್ಭ ನೋಡಿ ಸೂರ್ಯ ಹಾಗೂ ಚಂದ್ರನನ್ನು ನುಂಗಿ ಗ್ರಹಣವನ್ನು ಉಂಟು ಮಾಡುತ್ತಾನೆಂದು ಎಲ್ಲರೂ ನಂಬುತ್ತಾರೆ. ಆದರೆ ನುಂಗಲ್ಪಟ್ಟಿರುವ ಸೂರ್ಯ ಚಂದ್ರರು ರಾಹುವಿನ ತಲೆಗೆ ದೇಹವಿಲ್ಲದ ಕಾರಣ ಕೊರಳಿನಿಂದ ಹೊರಬಂದು ಗ್ರಹಣವನ್ನು ಅಂತ್ಯಗೊಳಿಸುತ್ತಾರೆ. ಪೌರಾಣಿಕವಾಗಿ ರಾಹುವನ್ನು ಒಬ್ಬ ಮೋಸ ಪ್ರವೃತ್ತಿಯ ವ್ಯಕ್ತಿಯಾಗಿ ಉಲ್ಲೇಖಿಸಿದ್ದಾರೆ. ಈತನ ದೃಷ್ಟಿ ಬಿದ್ದ ಮನುಷ್ಯರು ಮೋಸಗಾರರು, ಅಪ್ರಾಮಾಣಿಕರು ಅಥವಾ ಅನೈತಿಕ ವ್ಯಕ್ತಿಗಳಾಗುತ್ತಾರಂತೆ. ಶತ್ರುಗಳ ಬಲವನ್ನು ಅಧಿಕಗೊಳಿಸುವಂತೆ ಮಾಡುವ ರಾಹು ಮಿತ್ರರನ್ನು ಕೂಡ ಶತ್ರುಗಳನ್ನಾಗಿ ಮಾಡುತ್ತಾನೆ. ಈತನ ವಕ್ರದೃಷ್ಟಿಯಿಂದಾಗಿ ಮನುಷ್ಯರಿಗೆ ಹಾವುಗಳ ಕಡಿತ ಉಂಟಾಗುವ ಸಾಧ್ಯತೆ ಇದೆಯಂತೆ. ರಾಹುವಿನ ಕೃಪೆಯಿದ್ದಲ್ಲಿ ವಿಷಕಾರಿ ಹಾವುಗಳ ಕಡಿತದಿಂದಾಗುವ ಅಪಾಯದಿಂದಲೂ ಪಾರಾಗಬಹುದಂತೆ. ಕೆಲವರು ರಾಹುವನ್ನು ಕ್ರೋಧ ದೇವತೆಯೆಂದು ಉಲ್ಲೇಖಿಸುತ್ತಾರೆ. ಭೀತಿಯನ್ನು ಪ್ರಚೋದಿಸುವ ದೇವತೆಯಾಗಿರುವ ರಾಹುವಿನ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇನ್ನಷ್ಟು ಹೊಸ ಆಸಕ್ತಿದಾಯಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.